ओ और ಅದೆಲ್ಲ ಅರ್ಥ ಮಾಡ್ತಿಲ್ಲ ಈಗ ಇಲ್ಲ
ಉಲ್ಲಾಲ್ದಿಗೆ ಪ್ರಧಾನ ಭೂತಗಣದ ಮಂಡ ಮಲ್ರಾಯಿ ಅಂಚನೆ ಪಂಚಲಿಂಗೇಶ್ವರ ದೇವರಿಗೆ ಪ್ರಧಾನ ಭೂತಗಣ ಮುಂಡಲ್ತಾಯಿ. ಈ ಮುಂಡಲ್ತಾಯನ ಈ ಸ್ಥಾನ ಈ ಸಾನ್ನಿಧ್ಯ ಪೂರ್ವಜರ ಕಾಲೋಡೆ ಇತ್ತನ ಜನತೆಗತ್ತು ಒಂಜಿ 200-300 ವರ್ಷಕ್ಕೂ ದುಂಬುದ ಪೂರ್ವಜರಿಗೆ ಈ ಸ್ಥಾನಮಾನ ಆತನ ದೈವದ ಸಾನ್ನಿಧ್ಯ ಅಕ್ಲಿಗೆ ಗೋಚರಗಿದ್ಯಾಂಡು ಆಂಡ ಕುರುಹು ಇತ್ತುಂಡು. ಆ ಕುರುಹು ಇತ್ತಿನ ಪ್ರಕಾರ ಈ ದೇವಸ್ಥಾನದ ಬಯಲುದಕ್ಲಿಗೆ ಮಾತೆರೆಲಾವು ಒಂಜು ರೂಪದ ಆ ಸಂಚಲನ ಕೊರಂಡು ಓ ಈ ಮುಂಡಲ್ತಾಯಿ ಮಾತೆರೆಲ್ಲ ಅಕ್ಲಿನ ಎಚ್ಚರಿಕೆ ಮಲ್ತದು ಎಂಕ್ಲಿನ ನಿಕ್ಲು ಮರತ್ತದವರು ಅದನ್ನು ಎಚ್ಚರಿಕೆ ಕೊರಂಡು ಈ ದೇವಸ್ಥಾನ ಬಯಲಿಗೆ ಅಡ ಎಚ್ಚರಿಕೆ ಕೊರಂಡಲ್ಲ ಅಕ್ಕಲ್ದ ಐಕ್ ಅಪಗದ ಭಕ್ತಿ ಮಾತ್ರ ಇತ್ತನೆ ಯಾರುಜಿ ಶಕ್ತಿಲ ಬೋಡೆ ಆ ಶಕ್ತಿನ ಅಕ್ಲಿಗೆ ಒದಗದು ಅಂತ ಆಯ್ಜಿ ಆಂಡ ಕಾಲಕ್ರಮೇಣ ಒಂತೆ ವರ್ಷೋಡೆ ಆ ಮುಂಡಲ್ತಾಯಿ ಮಹಾನ್ ಭೂತಗಣ ಶಕ್ತಿ ಆಯ್ನಡ್ದು ಅದು ಮಾತೆರೆಗಳ ಎಚ್ಚರಿಕೆ ಕೊರ್ನಕ್ಲಿಗೆ ಒಂಜಿ ಭಕ್ತಿ ಕೊರ್ದು ಮೂಳು ಈ ವಿಟ್ಲ ಸೀಮೆಡಿ ಐಟ್ಲ ಪರ್ಟಿಕ್ಯುಲರ್ ಪಣ್ಪುಣಂದು ಇತ್ತಿನಂಡ ಯಾನು ವಿಟ್ಲದ ಪೇಟದ ಕೆಲವು ಈ ದೈವದ ಪಂಚಲಿಂಗೇಶ್ವರನ ಅಂಚನೆ ಉಳ್ಳಾಲ್ತಿನ ಕೇಪುದ ದೆನ ಮಾತ ಅತಿ ಭಕ್ತಿದ ಒಂಜಿ ಎಡ್ಡೆತನತ್ತ ಭಕ್ತಾದಿಗಳು ಮಾತ ಒಟ್ಟಿಗೆ ಸೇರ್ದು ನೆಕ್ಕೊಂಜಿ ಅಭಿಪ್ರಾಯದ ನೋಡು ಒಂಜಿ ಪ್ರಶ್ನೆಡೇನು ಕೇನೋಡು ಅಷ್ಟಮಂಗಲ ಪ್ರಶ್ನೆ ಕೇನೋಡು ಒಂದು ಪಂಡದು ಏನು ಅಷ್ಟಮಂಗಲ ಪ್ರಶ್ನೆ ಕೇಣೊಂಡಿರು ಕೇಳನ್ನ ಪ್ರಕಾರ ಇಟ್ಟು ದಾನೆ ಮಾತ ತೋಜಿಂಡು ಆ ತೋಜನೆಗೆ ಅತಿ ಶೀಘ್ರಡು ಆ ಕಾರ್ಯಪ್ರವೃತ್ತರು ಅವಡು ನೆನಪುಣ ಅಭಿಪ್ರಾಯಗಳು ಬತ್ತುಂಡು. ಆ ಅಭಿಪ್ರಾಯ ಬತ್ತನ ಪ್ರಕಾರ ಕಾರ್ಯಪ್ರವೃತ್ತರ ಒಂಜಿ ಸರಿಯಾದ ಜವಾಬ್ದಾರಿ ಒಂಜಿ ಸರಿಯಾದ ಕಮಿಟಿಲ ಬೋರ್ಡ್ ಉಂದಾಂಡು. ಆ ಸರಿಯಾದ ಒಂಜಿ ಕಮಿಟಿ ಮಲ್ತಂಡು ಅರಸ್ಥಾನದ ಬಿಟ್ಲ ಸೀಮೆಗೆ ಅರಸ್ಥಾನದ ನೇತೃತ್ವಡೆ ಮೂಳಿತ್ತಿನ ದೈವ ದೇವರನ್ನ ಒವ್ವೇ ಒಂಜಿ ಜೀರ್ಣೋದ್ಧಾರ ಅವಡು ಅತ್ತಂದ ಒವ್ವೇ ಒಂಜಿ ಜಾತ್ರೋತ್ಸವ ಅವಡು ಈ ಬಿಟ್ಲ ಸೀಮೆಡೆ ಅರಮನೆದ ನೇತೃತ್ವಡೆ ನಡಪುಣಂಚಿನ ಒಂಜಿ ಅವು ದುಮ್ಮುಡ್ದಿಂಚಿನ ಸಾಂಪ್ರದಾಯಿಕ ಪದ್ಧತಿ ಅಂಚನೆ ನೆಕ್ಕಲ ಅರಮನೆ ದಕ್ಕಲ ನೇತೃತ್ವಡು ದೇವಸ್ಥಾನದ ಸ್ಥಳೀಯ ಜನಕುಲಿನ ಐಕ ಸಹಕಾರಡು ಕೆಲವು ಈ ಬಗ್ಗೆ ಒಂಜಿ ಭಕ್ತಿಲ ಇತ್ತದು ಒಂಜಿ ಆರ್ಥಿಕವಾಯಿನ ಭಕ್ತಿದ ಕಾಣಿಕೆಯನ್ನು ಕೊರ್ಪುಣಂಚಿನ ಕೆಲವು ಜನತ ಒಂಜಿ ಕಮಿಟಿನ ನಿರ್ಣಯ ಮಾಡ್ತೀರು. ಆ ಕಮಿಟಿದ ಪ್ರಕಾರನೇ ಅವು ಕಾರ್ಯಪ್ರವೃತ್ತರಾದ ಐನು ಆ ಮುಂಡಲ್ತಾಯನ ಮಹಾನ್ ಶಕ್ತಿಯೋ ಅತಂದ ಆ ಮಹಿಮೆನೋ ಐನು ಏರಿಯಾಗಳ ಪಣಂದ್ಲೇಕಂದನ ಖಾಲಿ 47 ಮಂದಿನೊಟ್ಟೆ ಅವು ಕಾರ್ಯಪ್ರವೃತ್ತರಾಯಿನವು ಅವು ಪರಿಪೂರ್ಣ 47 ಮಂದಿನೊಟ್ಟು ಈ 47 ಮಂದಿನೊಟ್ಟು ಪರಿಪೂರ್ಣ ಆಯ್ನ ದೈವ ಸಾನ್ನಿಧ್ಯಗೂ ನಂಗೆ ವಿಟ್ಲ ಸೀಮೆಗೆ ಈ ವರ್ಷದ ಪರ್ಯಾಯದ ಲೆಕ್ಕೋಡು ಆಲಂಪಾಡಿದ ತಂತ್ರಿ ವರ್ಗದ ಅಕ್ಕಲು ನಂಗೆ ಅಕ್ಕಲು ಕಾರ್ಯಕ್ರಮನು ವಿಟ್ಲ ಜಾತ್ರೋತ್ಸವನು ಮಾತು ನಡಪಡ್ದು ಗೊರ್ಪುಣ ತಂತ್ರಿಗಳು ಆ ತಂತ್ರಿಗಳು ಎನ್ಬೋದು ಮೀಟ್ ಆದು ಈ ಪರಿಪೂರ್ಣ ಆಪಣದ ಇಡೆಟ್ಟೆ ನೆಕ್ಕು 1ನೇ ತಾರೀಕು ಸಂಪೂರ್ಣ ಆವಡು ಅಂಚನೆ 1ನೇ ತಾರೀಕು ದಾನಿ ಈ ಕಾರ್ಯಕ್ರಮ ನಡಪಡು ಆ ಸಾನ್ನಿಧ್ಯವು ತಂತ್ರಿ ಮುಖೇನ ಅರೆನು ಲೆಪ್ಪಡು 31ಗೆ ಲೆತ್ತದು ಐಕ ದಾನೆ ವಿಧಿವಿಧಾನಗಳನ್ನು ಮಲ್ಪಡು ತಂತ್ರಿಗಳನ್ನ ಆ ವಿಧಿವಿಧಾನಗಳನ್ನು ಮಲ್ತದು ಇನಿ ಬೊಳ್ಪುಗು 1ನೇ ತಾರೀಕು ದಾನಿ ಬೊಳ್ಪುಗು 10 ಗಂಟೆಲ 7 ನಿಮಿಷಗೂ ಆ ದೈವದ ಪೀಠ ಪ್ರತಿಷ್ಠೆ ಅಂಡು ಆ ದೈವದ ಬಿರು ಸುರಿಯೇ ಪಗರಿ ಈ ಹಿಂದೇನು ತಂತ್ರಿಗಳನ್ನ ದಿವ್ಯ ಹಸ್ತೋಡು ಐಕ್ ಕಲಶ ಪ್ರಾಶನ ಅದು ಶುದ್ಧ ಮುದ್ರಿಕೆ ಕೊಂಡು ಬರ್ತದೆ. ಆ ಸಾನ್ನಿಧ್ಯನು ಈ ದೈವಸ್ಥಾನದಲ್ಲಿ ಐನು ಸ್ಥಾಪನೆ ಮಾಡ್ತೀರಿ ಐಕ್ ಮಹಾಪೂಜೆ ಅಂಡು ಮಹಾಪೂಜೆ ಅದು ಪ್ರಸಾದ ವಿತರಣೆ ಅಂಡು ಏತೋ ಪೂರ್ವಜರ ಕಾಲೋಡು ಐಕು ನೇಮೋತ್ಸವ ಆತನ ಏರಿಯಾಗಳ ಮೂಳಿ ಇತ್ತೈತನಕ್ಲೇ ಬಿಡ್ದು ಕೆಲವು ವರ್ತದ ಹಿರಿಯಾಕ್ಲೇಗಳ ಏರಿಯಾಗಳ ಗೊತ್ತುಜ್ಜಿ ಆಂಡ ಹೊಸತ್ತು ಸ್ಥಾನ ಅದು ಹೊಸತು ಸಾನ್ನಿಧ್ಯ ಅದು ಐಕೆ ತಂತ್ರಿ ಮುಖೇನ ಸಾನ್ನಿಧ್ಯವು ಕಲಶ ಪ್ರಾಶನ ಮಾಡ್ತದೆ ಅದು ನೇಮೋತ್ಸವ ಕೊರಡು ನಂದು ತಂತ್ರಿಗಳು ಎಡಪೋದು ಪಾತೆರ್ನಾಣಿ ಆರ್ನ ಪಾತೆರೆಲ್ಲ ಬತ್ತಂಡು
ಅಂಚ ಅರಮನೆದ ಹಿರಿಯರ್ಲ ಐಕ್ ಅಭಿಪ್ರಾಯಕ್ಕೆ ಬರ್ತೀರು ಅಂಚ ಬಾಕಿ ಸಮಿತಿದಕ್ಕೆಲ್ಲ ಮಾತು ಅಭಿಪ್ರಾಯಕ್ಕೆ ಬರ್ತದೆ. ಇತ್ತ ನೇಮೋತ್ಸವಗೂ ಪಡಿಯೇರಿ ಎಣ್ಣೆಲ್ಲ ಕೊರ್ದಾಂಡು ಇತ್ತ ನೇಮೋತ್ಸವ ಸರಿ 1 ಗಂಟೆಗೆ ಆ ಮುಂಡಲ್ತಾಯನ ನೇಮೋತ್ಸವ ಪ್ರಾರಂಭ ಆಪುಂಡು 3 ಸೇರ್ದ ನಕ್ಲಿಗೆ ಭತ್ತನ ಏರೇರು ಮಾತಾಡ್ಯಾರ ಅಕ್ಲೆ ಮಾತ ಹರ್ಸೋದ ಗಂಧಪ್ರಸಾದ ಆ ಬೂಲ್ಯ ಆ ಅರ್ಥದ ಗಂಧಪ್ರಸಾದ ಬುಳ್ಯ ಆ ದೈವದ ಕೈದು ಸ್ವೀಕಾರ ಆಯರಂಡು ಸಮಿತಿದಕ್ಲು ಅಂಚನೆ ಅರಸರ್ನ ನೇತೃತ್ವದ ಆಯ್ನಂಚಿನ ಈ ಕಾರ್ಯಕ್ರಮ ಇಡೀ ವಿಟ್ಲದ ಸೀಮೆದ ಮಹಾಜನತೆ ಸಮಿತಿದಕ್ಲ ಇಕ್ ಮಲ್ತನಂಚಿನ ಸೇವೆ ಅವು ನಿಜವಾದ ಅಕ್ಲು ಕೊರ್ನಂಚಿನ ಭಕ್ತಿದ ಅಕ್ನ ಶ್ರಮ ಮಾತ್ರ ವಿಶೇಷವಾದ ನಡತನಿಡ್ದಾದ ಈ ಒಂಜಿ ದಿವ್ಯ ಸಾನ್ನಿಧ್ಯ ಮುಂಡಲ್ತಾಯನ ಕೇವಲ 48 ಮದಿನೊಟ್ಟು ಆತನೊಂದು ಪಂಡ ಹೌದು ಅನ್ನೋ ಆ ದೈವಶಕ್ತಿಯೇ ಇನ್ನು ನಡಪಡ್ದು ಕೊಡ್ತಾನೆ ಅನ್ಪುಣ ಉನ್ನಿಸ್ತಂದೇಹ ಸುರುತಾದ V4 ಚಾನಲ್ ದಕ್ಲೆಗೆ ಈ ಮುಂಡಲ್ತಾಯನ ದೈವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶದ ಸಮಿತಿಯ ಪರವಾದ ಅಭಿನಂದನೆ ಸಲ್ಲಿಸುವಂಗಿಲ್ಲ. ಕೋಡೆ ಶುರುವಾಯಿನಂಚಿನ ಈ ಬ್ರಹ್ಮಕಲಶ ಉತ್ಸವ ಇತ್ತ ಇನಿ ಮುಟ್ಟ ನಡೆದ 10 ಗಂಟೆಲ 7 ನಿಮಿಷಗೆ ಆ ದೈವಲ್ನ ಬ್ರಹ್ಮಕಲಶ ನಡ್ತಂಡು ಬಾಕಿದ ನೇಮ ಬಾಕಿ ಪೂರ ಕರ್ಮದ ಬಯ್ಯದೊಲೈ ಅದು ಪರ್ಲುದ ನಡುಪೇರು ಉಂಡು ನೆಕ್ ಮಾತೆಲ್ಲ ಪ್ರತಿಯೊರ್ಲ ಭಾಗವಹಿಸದೆ ಈ ದೈವದ ಸಿರಿಮುಡಿ ಗಂಧ ಪ್ರಸಾದನ ಸ್ವೀಕರಿಸೋದಕ್ಕೇನೊಂದಲ್ಲ. ಉತ್ತಮವಾದ V4 ಚಾನಲ್ದ ನಕ್ಲೆ ನಮಸ್ಕಾರ. ವಿಷಯದ ಪಂಡ ಇಲ್ಲಿಲ್ಲಲ್ಲಿ ಕುಳ್ಳದ ಈಡೆ ಬರೆಯರ ಆ ಒಂದು ನಕ್ಲೆ ಇಲ್ಲಿಲ್ಲಲ್ಲಿ ಕುಳ್ಳದು ಇಂಥ ಲೈವ್ ಕಾರ್ಯಕ್ರಮ ತೂಪಣೊಂದು ಅವಕಾಶ ಮಂತು ಕೊಡ್ತೇವೆ. ಈ ನೆನಪು ಎಂಕ್ಲೆಗೆ ಇಜ್ಜಾನು ದಂಡ ಬಜೆಟ್ ಬಾರಿ ಎಲ್ಲಿ ಎತ್ತಂಡು ಬಾರಿ ಕಷ್ಟಡಿತ್ತ ಅಂಚದ ಎಂಕ್ಲ ಈ ಟಿವಿದ ಪುರ ವ್ಯವಸ್ಥೆ ಮಾಡ್ಪುಣ ಯೋಚನೆ ಇದ್ದಾನು ಆಂಡ ಮೆಕ್ಲು ದುಬ್ಬ ಪಿರೋ ಎಂಕ್ಲ ಬೆರಿ ಪತ್ತದು ಭಕ್ತರನ್ನ ಪಿರ ತಾಗದ ಅಕ್ಲಾದಿ ವ್ಯವಸ್ಥೆ ಮಾಡ್ತಂದು ಹೋದು ನಂಗೆ ಮಾತ ವಿಟ್ಲ ಸೀಮೆದ ಅಕ್ಲೆಗೆ ಈ ಕಾರ್ಯಕ್ರಮವನ್ನು ವಿಟ್ಲಲ್ಲ ಕುಳ್ಳದು ತೂಪುಣಂಚಿನ ವ್ಯವಸ್ಥೆ ಮಂತು ಕೊಡ್ತೇವೆ. ಅಕ್ಲೆಗೆ ಪ್ರಥಮವಾದ ಮಲ್ಲ ಧನ್ಯವಾದ. ಐನ ಒಟ್ಟಿಗೆ ಎಂಕ್ಲೆಗೆ ನೆನಪೇರ ಸಾಧ್ಯ ಇದ್ದಿ ಪಂಚಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸುಮಾರು 12 ವರ್ಷಡು ಬಾರಿ ಅದ್ಭುತವಾದ ಅದ್ದೂರಿಡ ಆತಂಡು ಆಂಡ 40 ಮದಿನೊಟ್ಟ ಆಯ್ನ ದೈವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಪಂಡ ಈ ಮುಂಡಲ್ತಾಯನ ಎಂಕ್ಲ 1 ವರ್ಷ ದುಂಬೆ ಪಿದಾರ್ದನ ಈ ಕಮಿಟಿ ಮುಖಾಂತರ ಆಂಡ ಕೊರೋನಾದಾತು 1 ತಿಂಗಳು ಅವ್ರು ಬ್ಲಾಕ್ ಆಂಡ್ 5 ಬುಕ್ಕ ಎಂಕ್ಲ ದಿನದಿದಾನಾಗ ಬುಕ್ಕ ನಮ್ಮ ಪಾಯರ್ದು ಮಾಡಿದ ಕೆಲಸ ಮುಟ್ಟ ಖಾಲಿ 40 ಮದಿನ ಗಡು ಆ 40 ವಿದೇಶದಾನೆ ಬಂಡ ಜನವರಿ 2 ಬುಕ್ಕ ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನದ ಅಲ್ಪ ದೊಂಪಬಾಡಿನ ಬಂಡ ನಮ್ಮ ಆಗಿನ ಬಣ್ಪ ಆ 2 ತಾರೀಕದ ಆಗಿನ ಸುರಣ್ಣ ನಮ್ಮ ಒವೇ ಕಾರ್ಯಕ್ರಮ ಅನ್ಪುಳಕ್ಕೆ ಇಜ್ಜಿ ಐಕ್ 2 ತಾರೀಕು ತುಂಬ ಆವಡು ಅಂಚಾದ ಇಂಕ್ಲೆಗೆ ಕೋಡೆದ ಮುಹೂರ್ತ ಇನ್ನು 1 ತಾರೀಕದ ಜನವರಿ 20-21 ಹೊಸ ವರ್ಷದ ಹೊಸ ಮುಹೂರ್ತೋಡು ಈ ಅವಕಾಶ ಒಂದು ತಿಕ್ಕದನ್ನು ಈ ದೈವಸ್ಥಾನ ಜೀರ್ಣೋದ್ಧಾರದ ದೈವಲೇನು ಪುನಃ ಪ್ರತಿಷ್ಠಾಪನಾ ಕ್ರಿಯೆ ನೆಟ್ಟು ಭಾಗಿಗಳ ಆಗ್ಯಾರ ಎಂಕ್ಲೇನು ಒರಿಪದೇರ ಅನ್ಬಿನಲ್ಲ ಆ ಖುಷಿ ಉಂಡು ನೆಟ್ಟು ಎಂಕ್ಲ ಭಾಗಿಗಳತ್ತ ಅವೇ ರೀತಿ ತೂಪನ ಯೋಗ ಭಾಗ್ಯಲ್ಲಿ ಇತ್ತಂಡು ಈ ಕೊರೋನಾ ಸರ್ವನಾಶ ಅದು ನನ್ನ ಮಾಂತೆಲ್ಲ ಈ ಹೊಸ ವರ್ಷೋಡು ಮಾಂತ ದೈವದ ಕಾರ್ಯ ದೇವರನ ಕಾರ್ಯ ಭಾಗವಹಿಸಲಿಕ್ಕಾದು ದೂರ ಇತ್ತನಕ್ಲು ನನ್ನ ಕೈತಲ್ ಬರ್ತದೆ ಇನಿ ಬರೆಯರ ಅನ್ನಕ್ಕೆಲ್ಲ ಬತ್ತಲ್ಲ ಕೈ ಮುಗಿಪುಣಂಚನೆ ಆವಡು ಅವೇ ರೀತಿ ವಿಶೇಷ ಪಂಡ ನೇಮ ನಮ್ಮ ಜಾತ್ರೆ ತಪ್ಪಗ ತೇರ್ದಾನಿ ಆದ ಯೋಗ ಘಟನಾ ನೇಮ ತೂತ ಅವೇ ರೀತಿ ಜಾತ್ರೋತ್ಸವ ಕೊಡಿಜಾದ ಮಣದಾನಿ ಬರಪ ನೇಮ ತೂತ ಆಂಡ ಈ ಜಾಲಡ್ ಈ ಜಾಗೆಡ್ ಏರ್ಲ ನೇಮ ತುಯ್ನಕ್ಲಿಜ್ಜಿ ದಂಡ ಗುಡಿ ದೈವಸ್ಥಾನನೇ ತುಯ್ನಕ್ಲಿಜ್ಜಿ ಆಂಡ ಆ ಅಲ್ಪ ಇಪ್ಪುಣ ಒಂಜಿ ಕುರುಹು ಆತನ ಆವಣದಿನ ವ್ಯವಸ್ಥೆ ಆ ವ್ಯವಸ್ಥೆಗೋಸ್ಕರ ಈತಪುರ ಮುಂದುವರಿದು ನಮ್ಮ ದೈವಜ್ಞರ ಮುಖಾಂತರ ಮುಂದುವರಿನ ಕ್ರಿಯೆ ನಿರಂತರವಾದ ಒವೇ ಒಂಜಿ ಅವಘಡ ಎಂಚಿನಲ್ಲ ಬರಂದೆ ಆತನ ಒವೇ ಕೊರೋನಾ ಬತ್ತನಲ್ಲ ಉಂತಂದೆ ಆ ಟೈಮಿಗೆ ದಿನತಾನಿಗೆ ಎತ್ತದನ್ನು ಪಂಡಿರ ಎಂಕ್ಲೆ ಆ ಪಂಚಲಿಂಗೇಶ್ವರನ ಉಳ್ಳಾಳ್ತಿನ ನೆನೆತಂದು ಭಾರಿ ಖುಷಿ ಒಂದು ನೆಟ್ಟು ಭಾಗಿಯಾನೆ ಎಂಕ್ಲೆ ತೃಪ್ತರಾತ ಅವೇ ರೀತಿ ಆ ನೇಮವನ್ನು ತುಯ್ಯರ ಎಂಕ್ಲೆ ಕಾತರರಾದುಲ್ಲ ಈ ನೇಮ ನನ್ನ 1 ಗಂಟೆಗೆ ನೇಮ ಲಕ್ಕಂಥದ್ದು ಈ ಜಾಲಡ್ ಈ ದೈವಸ್ಥಾನದ ಜೀರ್ಣೋದ್ಧಾರ ಅದು ಪುನರ್ ಪ್ರತಿಷ್ಠಾನ ಲೆಕ್ಕೊಡ ದೈವಸ್ಥಾನದ ಕೋಲ ವರ್ಷ ಮೂಲ ಕೋಲ ನಡಪುಜಿ ಈ ಇನಿತ್ತ ಮಾತ್ರ ಈ ಪುನರ್ ಪ್ರತಿಷ್ಠಾನ ಲೆಕ್ಕೊಡ ಮಾತ್ರ ಈ ಕೋಲ ನಡತೊಂದು ದೈವಗ ನೇಮೋತ್ಸವ ನಡಪೇರುಂಡು ಅಂಚನೆ ಇಲ್ಲಲ್ಲಿ ಕುಳ್ಳುದೆ ಪಣ ಇಲ್ಲಲ್ಲಿ ಕುಳ್ಳುದೆ ನನಗಾಲ ಬತ್ತುಕೊಂಡು ಸಹಕಾರ ಕೊರಲೆ ವಾಂತೆರೆಗಳ ಸಹಕಾರ ನಿಕ್ಲೆ ಪೂರ ದಂಡ ಈ ಕಾರ್ಯಡು ಕೆಲಸ ಮಾಡ್ಪೇರ ಎತ್ತೋ ಜವಣೆರು ಮೇಸ್ನಕ್ಲು ಬಂಗಬತ್ತೇರು ಬೆಂತೇರು ಆ ಟೈಮ್ಗೆ ಆವಡ್ದಂಡ ವಾಂತೆರೆಗಳ ಒಂಜೇ ಪಾತೆರಡು ಈ ಕಾರ್ಯಡು ಭಾಗವಹಿಸ ನಿಕ್ಲೆ ಪೂರ ಧನ್ಯವಾದ ಕೊರೊಂದು ಎನ್ನ ಪಾತ್ರ ಮುಗಿಪವೆ. ವಿಟ್ಲ ನಮ್ಮ ಇತಿಹಾಸ ಪ್ರಸಿದ್ಧವಾಯಿನ ಒಂಜಿ ತುಳುನಾಡು ಪ್ರಸಿದ್ಧವಾಯಿನಂಚಿನ ವಿಟ್ಲ ಆ ವಿಟ್ಲಟ್ ಇನಿ ಚರಿತ್ರೆನೇ ಪನ್ನೊಲಿ ಚರಿತ್ರೆನೇ ವಿಟ್ಲಟ್ ದಯಗ ಪಂಡ ವಿಟ್ಲ ಸೀಮೆದ ದೇವಸ್ಥಾನವಾಯಿನ ಉಳ್ಳಾಲ್ತಿ ಪಂಚಲಿಂಗೇಶ್ವರನ ಬ್ರಹ್ಮಕಲಶಾದ 13ನೇ ಇಸವಿ 2013ನೇ ಇಸವಿಟ್ಟು ಬ್ರಹ್ಮಕಲಶ ಅಂಡ್ ಅಪಗನೆ ಈ ಮುಂಡಲ್ತಾಯನ ದೈವಸ್ಥಾನದ
ಬ್ರಹ್ಮಕಲಸಲ ಆವಡು ಪಂಪನ ಒಂಜಿ ಕಮಿಟಿ ದಾಖಲೆನ ಮಾತಿರ್ನವಳ ಒಂಜಿ ಆಸೆ ಇತ್ತುಂಡು ಅವು ಇನಿ ಕೈಗೂಡು ಆ ಆಸೆ ಮಾತಿರ್ನವಳ ಇನಿ ಕೈಗೂಡು ಸೀಮೆದವೇ ಒಂಜಿ ದೈವ ಆಯ್ನ ಮುಂಡಲ್ತಾಯನ ದೈವಸ್ಥಾನ ಇನಿ ಲಕ್ಕುದುಂತುಂಡು ಬಾರಿ ಸೋಕುಡೆ ಖಾಲಿ 47 ದಿನೊಟ್ಟು ಕೆಲಸ ಪ್ರಾರಂಭ ಆದ ಇನಿ ಬ್ರಹ್ಮಕಲಸದ ಶುಭಮುಹೂರ್ತಡು ಬ್ರಹ್ಮಕಲಸಲಾಂಡ್ ಬ್ರಹ್ಮಶ್ರೀ ಅಲಂಪಾಡಿ ಪದ್ಮನಾಭ ತಂತ್ರಿಗಳೇನ ಮುಖೇನ ಆ ಬ್ರಹ್ಮಕಲಸ ಪೊರ್ಲುಟೆ ನಡತುಂಡು ಎಂಕ್ಲೆಗ್ ಮಾತೆರೆಗ್ಲ ಸೀಮೆದ ಭಕ್ತಾದಿಗಳಿಗೆ ಮಾತ ಒಂಜಿ ಶಕ್ತಿ ಕೊರ್ಪುನ ಅಂಚಿನ ಒಂಜಿ ದೈವ ಪಂಡನಲ ತಪ್ಪತ್ತು ಅಂಚಿನ ಒಂಜಿ ದೈವಸ್ಥಾನದ ಬ್ರಹ್ಮಕಲಸ ನಮ್ಮ ಒಂಜಿ ಕಾಲಟ ಆಪ್ನೆಂದು ಪಂಡ ಎಂಕಲ್ನ ಯೋಗನೇ ಸರಿ ಪನ್ನೊಳಿ ಅಂಚಿನ ಒಂಜಿ ಆ ಯೋಗ ಭಾಗ್ಯಟ ಎಂಕ್ಲ ಮಾತೆರ್ಲ ಆ ಒಂಜಿ ಅವಕಾಶನ ಎಂಕ್ಲೆಗ್ ದೇವರು ಕೊಡ್ತೇರಿಂದ ಪಂಡ ತಪ್ಪತ್ತು ಅಂಚನೆ ಇನ್ನಿತ ಈ ಕೆಲಸ ಮಾತ ಕೆಲಸ ಕಾರ್ಯಟು ಎಂಕಲ್ನ ಸಮಿತಿ ದಾಖಲೆ ಮಾತೆರ್ಲ ಎಡ್ಡೆ ಕೆಲಸ ಮಾಡ್ತಾರೆ ಅಂಚನೆ ಮುಳ್ಪದ ದೇವಸ್ಥಾನ ಬೈಲ್ದ ಜವಣೆರ್ಲ ಅಂಚನೆ ಅಕ್ಲೆನ ಶಕ್ತಿ ಮೀರಿದ ಕೆಲಸ ಮಾಡ್ತಾರೆ ಅಂಚನೆ ನಮ್ಮ ಈ ಸೀಮೆಟಪ್ಪನ ದೈವಸ್ಥಾನಗಳಿಗೆ ಮಾತೆರ್ನ ಸಹಕಾರಟು ಇಂಚಿನ ಒಂಜಿ ಎಡ್ಡೆ ಒಂಜಿ ರೀತಿ ಮಾತು ದೇವಸ್ಥಾನಗಳ ನಡಪಾಡು ಅಂಚನೆ ಇನಿತ್ತೆ 1 ಗಂಟೆಗೆ ಈ ಭೂತಾಗ ದೈವಾಗ ಒಂಜಿ ನೇಮಲ ಕೊರಿಯರುಂಡು ಆ ನೇಮಲ ಪೊರ್ಲುಟೆ ನೆರವೇರಾಡು ಆ ಪಂಚಲಿಂಗೇಶ್ವರಿ ನಮಕ್ ಮಾತ್ರ ಲೆಡ್ಡೆ ಮಾಲ್ಪಾಡು ಪಡಂತು ಎನ್ನರಡು ಪಾತ್ರ ಉಂತಾಪೆ ತೇರುದಾನಿ ದೇಬೇರು ಬಲಿಬಿದಾಡು ದಾಂಡ ಎಂಕಲ್ನ ಈ ಅರಸು ಮುಂಡಲ್ತಾನ ನೇಮ ಆವು ದಾಯದ ಬಂಡ ಎಂಕಲ ಪೂರ್ವರ್ದೆ ಇಂಚೇನಿತ್ತು 5 ಬುಕ್ಕ ಎಂಕಲ್ನ ಅಜ್ಜೇರು ಕಾಲಕಾರಿನಿರ್ದು ಬುಕ್ಕ ಎನ್ನ ಚಿಕ್ಕಪ್ಪನ ಕಾಲಡ್ಲ ಅಂಚೆನಿ ನರ್ತೊಂಬತ್ತು ಅಂಚೆನಿ 5 ಬುಕ್ಕ ಎಂಕಲ ಕಾಲಡೈತೆ ಎನ್ನ ಕಾಲಡ್ಲ ಅಂಚೆನಿ ಕಟ್ಟೊಂದು ಅటు ಕಟ್ಟಿನೆಟ್ಲ ಬದಲಾವಣೆ ಉಂಟು ಚಿಕ್ಕಪ್ಪೆ ಪುನಗ ಚಿಕ್ಕಪ್ಪೆ ಮಲ್ರಾಯ ದೆಯ್ಯೋ ಕಟ್ಟಿದೆ ಮುಂಡಲ್ತಾರನೆ ಮಯ ಕಟ್ಟಿದೆ ಬುಕ್ಕ ಚಿಕ್ಕಪ್ಪೆ ನಂತರ ಕರಿನಿರ್ದು ಬುಕ್ಕ ಯಾನ ಮಲ್ರಾಯ ದೆಯ್ಯೋ ಕಟ್ಟಿದೆ ಮೆಗ್ಗೆ ಇದಕ್ಕೆ ಮುಂಡಲ್ತಾಯ ದೆಯ್ಯೋ ಕಟ್ಟಿದೆ ಅಂಚನೆ ಏತಾ ವರ್ಷ ಒಂದು ಅರೋರಿ ಆದಿತ್ತು ಈ ಅರೋರಿ అయిన నేను ಇತ್ತ ಈ ಸರ್ತಿ ಈ ದೇವಸ್ಥಾನದಕ್ಕಲು నేను ಜೀರ್ಣ ದರವನ್ನ ದಾಯ ಬಂಡ ಎಂಕಲ ದುಂಬು ಕಟ್ನಾಕಲ ಅಂದಾಳಲ್ಲ ಆಯ್ತು ಇಂತ ಕಟ್ಟುನಾಯನ ನಾಲಗೇಡು ಪಣ್ಣೆ ಮುಟ್ಟ ಒಂಜಿ ದೇವಸ್ಥಾನ ಸಾನ ಉಂಡು ಆ ಸಾನಡು ಈ ದೆಯ್ಯ ಯಾನ್ ಉಳ್ಳೆ ಅವಳು ಇಂಕ ಸ್ನಾನ ಮಾನ ಅವಳು ಮೇನ ನೇತೃತ್ವ ಮೇ ಪಣ್ಣ ಅಂಚೆನದು ಆ ಈ ಜನಕ್ಕೆಲ್ಲ ಗ್ರಾಮಸ್ಥರೆಲ್ಲ ಸೇರಿದು ಎಂದಿನಂತ ಮಲ್ತನೈತೆ ಇನಿ ಮಲ್ತನೈತೆ ತಾನಲ್ಲ ಆಗುಂಟೆ ದುಮ್ಮುಗುದನ ಈ ಸಾಲ ಈ ದೆಯ್ಯದ ಬಂಡಾರದ ಇಲ್ಲೊಂದು ಲೆಕ್ಕ ನನ್ನ ಜಾತ್ರೆದ ಟೈಮ್ ಮಾತ್ರ ಮುಳ್ಳು ಜಾತ್ರೆ ನನ್ನ ಮುಲ್ಪ ಜಾತ್ರೆ ಅಂಚೆಂಕ್ಲ ಆ ಅಂಜಿ ವ್ಯವಸ್ಥೆ ಅಂಚೆ ಬಣ್ಣಲ್ಲ ಅಂಚೆ ಎಂಕ್ಲ ಹಿರಿಯ ಕಡ್ದಿಂಚೆ ಅವೇ ಬಣ್ಣ ಉಂಟಾಗ್ತಾರೆ.
ಮುಂದೆ ಪುಡಿರೋ ದೇವಸ್ಥಾನ ರೈಲು ಪ್ರಾರ್ಥನೆಗಳ ಆ ಪುಂಡಂತ ಎಚ್ಚರಿಕೆ ಉಂಟು ಆ ದೈವ ಸಾನ್ನಿಧ್ಯ ಉಂಟು ಅವ್ರು ಇಚ್ಚಿನಕ್ಕೂ ಉಂಟು ರೈಲಿಗೆ ಮಾತ್ರ ಅಂತ ದೂರ ಮಾಡ್ತಾರೆ ಕೂಡ ಎಚ್ಚರಿಕೆ ಕೊಡಲ್ಲ ಆ ದೇವಸ್ಥಾನ ಅದನ್ನ ಆ ಪುಂಡಂತ ಮಹಾನ್ ಶಕ್ತಿ ಆಯ್ತಾ స్వామి అరసుల్లాయ చింతేలిపల్లి ಮೂಡಾಯಿ ಪಡ್ಡೆಗೆ ತೆಲಿಕಾಯಿ ಬಡಕಾಯಿ ಬದ್ದೆನ್ಮ ಮಾಗಣದ ಗಡ್ಡಲ ತಂತಿಡಲ ಅರಸು ಕಾವಂದೆಡಲ ಆನತ್ತರೆ ಪೊನ್ನಾಣೇರಿ ವಿಟ್ಲ ಸೀಮೆದ ಭಗವದ್ ಭಕ್ತೆಡಲ ದುಂಬು ದೀವೊಂದು ಹತ್ತೂರ ಬಡೆಗೆ ಪುತ್ತೂರ ಮತ್ತು ಮಾಲಿಂಗೇಶ್ವರ ದೇವರಿಗೆ ಕೊರ್ಲಾಪು ಲೆಕ್ಕ ಬಲ್ನಾರ್ದ ಬಂಗಾರು ಅಪ್ಪೆ ಉಲ್ಲಾದಿ ದಂಡನಾಯಕನ ಮಲ್ಲಿಗೆದ ಪರಿಮಳದ ತರತಕ್ಕ ಒಂದು ಎಣ್ಣ ಉಳ್ಳಾಯೆ ಬಡಕರಾಜನಿಗೆ ಪುಣ್ಯಕುಮಾರನ ಚಿತ್ತಲಿಪ ಒಂದು ಆ ರಾಜ್ಯ ಮುಡ್ದು ಅಡ್ಡಲ್ಲಾಯನ ಕೊರ್ಲಾಪು ಲೆಕ್ಕ ಆ ಸೀಮೆ ಮುಡ್ದು ವಿಟ್ಲ ಸೀಮೆಗೆ ಬಣ್ಣಗ ವಿಟ್ಲನೇ ಬಾರಣಂಜಿನ ಉಲ್ಲಾತ್ತು ಪಂಚಲಿಂಗೇಶ್ವರ ದೇವರ ಚಿತ್ತಕ ಕೊರ್ಲಾಪು ಲೆಕ್ಕ ಒಲ್ನಾಡು ದೇವರ ಚಿತ್ತಕ ಕೊರ್ಲಾಪು ಲೆಕ್ಕ ಒರಿಮಲ್ರಾಯನ ಚಿತ್ತಕ ಕೊರ್ಲಾಪು ಲೆಕ್ಕ ಒಯ್ನಾಗ ದೇವರ ಚಿತ್ತಕ ಕೊರ್ಲಾಪು ಲೆಕ್ಕ ಕರ್ಪುವ ಶಕ್ತಿ ಕೊರ್ಲಾಪು ಲೆಕ್ಕ ಸ್ವಾಮಿ ಸತ್ಯನೇ ಪರಶುರಾಮನ ಶಿಷ್ಟಿ ಪಂಚವರ್ಣದ ಮಣ್ಣ ಕರ್ನಾಟಕ ಕಟ್ಟಡು ಬಡಕಾಯಿ ರಾಜ್ಯದ ಕಟ್ಟಡದು
ಮುಡಾಯಿದ ಕುಟ್ಟಿದ ಪಿರಾಗು ಬಾಸದಿ ಅದು ದಂಡದ ರಾಜ್ಯಕ್ಕೆ ಬಂಡಲ ಅಲೌದ ಗುಂಡುದಾಗಂದೆ ಎಂಡದ ಬರ್ದಾಗ ಅಲೌದ ಕಡೆ ಅದು ಕಾಪುಲಿ ಈ ಸಂಸಾರಲೆಗೆ ಬತ್ತಿ ಸಂಸಾರಗೆ ಯಾನುಳ್ಳ ಪಂಪನ ಬಾಧ್ಯಕ ಮಾತವಲ್ಲ ಕಾಪುನ ಸತ್ಯ ಸ್ವಾಮಿ ಸತ್ಯನೆ ಏಣು ಪಂಪಿ ಬಾರಿ ಅತ್ತು ಸೀಮೆ ದಕ್ಕಲು ಪಂಪನ ಬಾರಿ ಸ್ವಾಮಿ ಸತ್ಯನೆ ಎಕ್ಕಲು ಮಾನವೇರು ಬಂಜಿರಿ ಜನ ಬೆರಿಟ್ಟು ಮರಣ ಭೂಮಿಗೆ ಪುತ್ರೆ ಆಕಾಶ ಮುಗೆ ಒಂಜಿ ತೆರಿನ ಅವ್ರ ಮನೆ ತೆರಿಯೊಂದ ಪೋವು ದಪ್ಪಡಾಯಿನ ತಿಂಗಳು ಬಂದಾಡು ಕರ್ಪಣ ಪಾವಡು ಎಂಕುಲಂತಿನ ಅಪ್ಪೆತ್ತಿನ ಆನವನು ಲೆಪ್ಪಾದು ಒಂದು ಮೂದಿ ತಕ್ಕ ಆಯ್ತದ ಸುತ್ತಗನ್ನ ಕೊಪ್ಪಾದು ಲೆಪ್ರಾಯಿ ಮೀರ ಕೋಪಾಯಿಗಾರ ಸ್ಪೀಡಿಯಾನಿಟ್ಟು ಶಾಸ್ತ್ರವಾಗಿ ತಪ್ಪಿಕೂಡಿ ತಪ್ಪು ಒಪ್ಪಣಿಯುವಂತಲ್ಲಿ ತಪ್ಪಿತು ನಮಿಟ್ಟು ಕಡನ ಬೈಗ ಆರಾಮಂತಲ್ಲಿ ಅಮೃತ ನೇರಾದ ಕೊರ್ಲೆ ಸ್ವಾಮಿ ಸತ್ಯನೆ ಮಿತ್ತ ಮೇಘಲಾಗಬಿಟ್ಲೆ ಸತಲ ಪಾತಾಲ ಬಿಡ್ಲೆ ಕೇರ್ಪಾಯಿಗೆ ಬಿಡ್ಲೆ ಗಿಡಿ ಬಲಿಟಾಳೆ ಗಿಡಿ ಮುಳಿ ಬಿಡೆ ಎಣ್ಣಂಚಿನ ಅಪ್ಪೆತ್ತಿ ಮಾಡೋಣ
ತೋತು ಮುಚ್ಚಿಗೆ ಕೊಲಕ ಇದು ಪೌದೆ ಮುಚ್ಚಿಗೆ ಅವನಿಗೆ ಬಂತವೆ ಅಚ್ಚೋ ಹೋದ ಸರಿಕ ಸಾನ್ನಿಧ್ಯದ ಕುರುಹು ಇತ್ತು ಸಾನ್ನಿಧ್ಯದ ದಾಳ ಐಕ್ ನಂಗೆ ತೋಜಿನ ಸ್ಥಾನಮಾನ ದಾಳ ಇದ್ದೇಳು ಅಣ್ಣ ದೈವ ನಮ್ಮೊಂದಿತ್ತು ಆ ದೈವ ಪಂಚಲಿಂಗೇಶ್ವರ ದೇವರ ಪ್ರಧಾನ ದೈವ ಆ ದೈವವು ಪಂಚಲಿಂಗೇಶ್ವರ ದೇವರ ಅಷ್ಟಪ್ರಬಂಧದ ಅದು ಬೀದಿ ಮೆರವಣಿಗೆ ಜಲಕ್ಕಾನಗರವು ಆ ದೈವ ಒಟ್ಟಿಗೆ ಇತ್ತು ಜಲಕ್ಕಾಪುರವು ಅಂಚನೆ ರಥ 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 ವೈಪುನಗ ರಥತ್ತ ಉಳ್ಳ ಅಂಚನೆ ಆ ದೈವವು ಪ್ರಾರ್ಥನೆ ಅದು ರಥಕ್ಕೂ ದೇವರು ರಥಕ್ಕೆ ಏರುಣ ಅವನಿಗೆ ವಾರ್ಷಿಕವೈನ ಜಾತ್ರೋತ್ಸವ ನಡಪುಣಿ ನಡತೆ ಆ ಸಂಪ್ರದಾಯ ಪ್ರಕಾರ ಮುಂಡಲ್ತಾಯಿ ಕೂಡ ಶಕ್ತಿ ದಾನೆ ಮುಂಡಲ್ತಾಯಿ ಪಂಚಲಿಂಗೇಶ್ವರ ದೇವರಿಗೆ ಪ್ರಧಾನ ಭೂತಗಣ ಹೆಂಚ ಅದು ಬರ್ಪುಣಲ್ಲಿ ಭಕ್ತಾದಿಮಾನಿಗೆ ಮಾತಾಡ ಗೊತ್ತಿತ್ತು ಅಂಡ ದೈವ ಸ್ಥಾನಕ್ಕೆ ಅಣ್ಣ ದೈವ ಸಾನ್ನಿಧ್ಯದ ಒಂಜಿ ಆ ದೇವಸ್ಥಾನ ಮನ್ನಡು ವಿದ್ಯಾ ಅಂಡ ದೇವಸ್ಥಾನ ಮನ್ನಡು ಇರಿತ್ತ ಈ ದೇವಸ್ಥಾನದ ಸರ್ವ ಸದಸ್ಯರನ್ನ ಅಂಚನೆ ಈ ವಿಟ್ಲ ಸೀಮೆದ ಮಹಾಜನತೆಯ ಅದಕ್ಕೆ ಸರಿಯಾದ ಗೋಳು ಸ್ಥಾನ ಆ ದೈವ ಸಾನ್ನಿಧ್ಯ ಹೆಚ್ಚಿನ ನನ್ನ ಮಟ್ಟಿಗೆ ಪ್ರಶ್ನೆ ಚಿಂತನೆ ಮಾತ್ರ ಚಿಂತನೆ ಭಕ್ತಿ ದ್ವೇಷರ ಮುಖಾಂತರ ದೈವಜ್ಞರ ಮುಖಾಂತರ ಗೊತ್ತಾಯಿನ ಪ್ರಕಾರ ಅದಕ್ಕೆ ಸರಿಯಾದ ಸ್ಥಳ ನಿರ್ಣಯ ಮಾಡ್ತದೆ ವಾಸ್ತು ತಜ್ಞರಲ್ಲಿ ಎತ್ತದು ಅಂಚನೆ ಜ್ಯೋತಿಷರನ ಮಾರ್ಗದರ್ಶನ ಪ್ರಕಾರ ಒಂದು ದೈವಸ್ಥಾನದ ದೈವ ಸಾನ್ನಿಧ್ಯದ ತಂತ್ರಿ ಮುಖೇನ ಆ ಪೀಠ ಪ್ರತಿಷ್ಠೆ ಆಗಿದೆ ಆ ಭಂಡಾರಗಳು ತಂತ್ರಿ ಮುಖೇನ ಕಲಶಾಭಿಷೇಕ ಅದು ಆ ಸ್ಥಾನಮಾನ ಬೆಳಗಿದೆ ಆ ದೈವಸ್ಥಾನದ ಸಾನ್ನಿಧ್ಯ ದೈವಗಳ ಸಾನ್ನಿಧ್ಯವನ್ನು
ನೆಲಗಂಡು ಇನಿತ ದಿನ ಕೊಳ್ಪಗೂ ಆ ಪ್ರತಿಷ್ಠೆ ಆದ ತಂತ್ರಿ ಮುಖೇನ ಆ ಭಂಡಾರಗೂ ಕಲಶಾಭಿಷೇಕ ಆದ ಮಹಾಪೂಜೆ ಆದ ಸೇರಿದ ಭಕ್ತಾದಿಗಳಿಗೆ ಮಾತ್ರೆಗಳ ಪ್ರಸಾದನು ತಂತ್ರಿ ಮುಖೇನ ಒದಗಾದಂತಿದ್ದು ತಂತ್ರಿಗಳನ್ನ ಮಾರ್ಗದರ್ಶನ ಆದೇಶ ಪ್ರಕಾರ ಕರ್ತೃನ ಮಾರ್ಗದರ್ಶನ ಪ್ರಕಾರ ಇಡೀ ವಿಟ್ಲ ಸೀಮೆದ ಮಹಾಜನತೆ ಪ್ರಕಾರ ಈ ಜೀರ್ಣೋದ್ಧಾರ ಮಂತ್ರನ ಜೀರ್ಣೋದ್ಧಾರ ಸಮಿತಿ ಅಂಚನ ಬ್ರಹ್ಮಕಲಶೋತ್ಸವ ಸಮಿತಿದ ಸರ್ವ ಸದಸ್ಯರನ್ನ ಮಾತೆನ್ನಲ ಒಂದು ರೂಪದ ಭಕ್ತಿದ ಪರಾಕಾಷ್ಠದ ಇನಿತ ದಿನೊಟ್ಟು ಆ ನೇಮೋತ್ಸವಗಳು ತಯಾರಾದುವುದು ಆ ನೇಮೋತ್ಸವ ಪ್ರಾರಂಭ ಆಗಿ ಆ ಮುಡಿಯೇರಿನ ಗಂಟು ಪ್ರಕಾರ ಮುಡಿಯೇರಿದೆ ಇಂತೆ ಆ ದೇವಸ್ಥಾನ ನೂತನವಾದ ಹೊಸತ್ತು ಮಾತನ ದೇವಸ್ಥಾನ ಏನಿದೆ ಆ ದೇವಸ್ಥಾನವು ಆ ಮುಂಡಲ್ತಾಯ ಆ ದೈವ ಭಾವಿತನ್ನ ఆయన ಒಪ್ಪಿಸವನ್ನ ಆ ಧಾರಣೆ ಮಲ್ಪುಣಂಚಿನ ಈ ಒಂದು ಅಮೃತ ಗಳಿಕೆಯನ್ನು ಒದಗಬೇಕು ಆ ದೈವಸ್ಥಾನನು ಆ ಮುಂಡಲ್ತಾಯ ಸಂಪೂರ್ಣ ಸ್ವೀಕಾರ ಮಾಡ್ತದೆ ಆ ದೈವ ಸಾನ್ನಿಧ್ಯ ಈ ದೈವಸ್ಥಾನದ ಒಳಗೆ ಒಂದು ಸಾನ್ನಿಧ್ಯವಾದ ಮಾತೆರೆಗಳಲ್ಲಿ ಭಕ್ತಿದ ಕೇಂದ್ರವಾದ ತುಂಬರರು ಅಂಚನೆ ಈ ದೈವಸ್ಥಾನವು ಏನು ಮಾತ ಭಕ್ತಿದ ಸೇವೆಯನ್ನು ಸಲ್ಲಿಸದಿರೋ ಭಕ್ತಿದ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಿದ್ದರು ಅಂಚನೆ ಈ ಕಾರ್ಯಗಳು ಏನು ಸ್ವಯಂ ಸ್ಫೂರ್ತಿಗೆ ಅದನ್ನ ಸೇವೆ ಮಾಡ್ತಿದ್ದೇನೋ ಅಟ್ಲೇಗ ಮಾತೆರೆಗಳ ಈ ದೇವಸ್ಥಾನದ ಅದು ದೈವ ಸಾನ್ನಿಧ್ಯದ ಮಾತವಗಟ್ಟೆ ಯಶಸ್ಸು ಅಂಚನೆ ಈ ದೇವಸ್ಥಾನನು ಸಂತೋಷ ಮಾಡ್ತಿದ್ದು ಆ ದೈವಾಲಿನ ಭಾವಿತ ನೋಡು ನಮ್ಮ Thank you.
ಮತ್ತು ದೇವರು ಅದಕ್ಕೆ ಏರುಣ ಅವನಿಗೆ ವಾರ್ಷಿಕವಾದ ಜಾತ್ರೋತ್ಸವ ನಡತ್ತೆ. ಆ ಸಂಪ್ರದಾಯ ಪ್ರಕಾರ ಮುಂಡಲ್ತಾಯಿನ ಶಕ್ತಿ ದಾನೆ ಮುಂಡಲ್ತಾಯಿ ಪಂಚಲಿಂಗೇಶ್ವರ ದೇವರಿಗೆ ಪ್ರಧಾನ ಭೂತಗಣ ಎಂಚ ಅದು ಭಕ್ತಾದಿಮಾರಿಗೆ ಮಾತಾಡ ಗೊತ್ತಿರ್ತದೆ. ಅಂಡ್ ದೈವ ಸ್ಥಾನಕ್ಕೆ ದೈವ ಸಾನ್ನಿಧ್ಯದ ಬಗ್ಗೆ ಆ ದೇವಸ್ಥಾನ ಮನ್ನಡೆ ಅಂಡ್ ದೇವಸ್ಥಾನ ಮನ್ನಡೆ ನಿಮಿತ್ತ ಈ ದೇವಸ್ಥಾನದ ಸರ್ವ ಸದಸ್ಯರನ್ನ ಅಂಚನೆ ಈ ವಿಟ್ಲ ಸೀಮದ ಮಹಾಜನತೆಯ ಅದಕ್ಕೆ ಸರಿಯಾದ ಅವು ಓಡಿಸಲಾದ ಆ ದೈವ ಸಾನ್ನಿಧ್ಯ ಹೆಚ್ಚಿನ ಪ್ರಶ್ನ ಚಿಂತನೆ ಮಾಡ್ತಾರೆ. ಚಿಂತನೆ ಭಕ್ತಿ ದ್ವೇಷದ ಮುಖಾಂತರ ದೈವಜ್ಞ ಗೊತ್ತಾದ ಪ್ರಕಾರ ಅದಕ್ಕೆ ಸರಿಯಾದ ಸ್ಥಳ ನಿರ್ಣಯ ಮಾಡ್ತಿದ್ರು. ವಾಸ್ತು ತಜ್ಞರು ಎತ್ತಿದ್ರು. ಅಂಚನೆ ದ್ವೇಷನ ಮಾರ್ಗದರ್ಶನ ಪ್ರಕಾರ ಒಂದು ದೈವಸ್ಥಾನದ ದೈವ ಸಾನ್ನಿಧ್ಯದ ತಂತ್ರಿ ಮುಖೇನ ಆ ಪೀಠ ಪ್ರತಿಷ್ಠೆ ಆಗಿ ಆ ಭಂಡಾರಗಳು ತಂತ್ರಿ ಮುಖೇನ ಕಲಶಾಭಿಷೇಕ ಆಗಿ ಆ ಸ್ಥಾನಮಾನ ಬೆಳಗಿದೆ. ಆ ದೈವಸ್ಥಾನದ ಸಾನ್ನಿಧ್ಯ ದೈವಗಳ ಸಾನ್ನಿಧ್ಯಗಳು ಬೆಳಗಿದೆ. ಇನಿತ್ತ ದಿನ ಒಳಪು ಆ ಪ್ರತಿಷ್ಠೆ ಆದ ತಂತ್ರಿ ಮುಖೇನ ಆ ಭಂಡಾರಗಳು ಕಲಶಾಭಿಷೇಕ ಆಗಿ ಮಹಾಪೂಜೆ ಆಗಿ ಸೇರಿದ ಭಕ್ತಾದಿಗಳಿಗೆ ಮಾತು ತೆರೆಗಳ ಹರ್ಷೋದಗಂಧ ಪ್ರಸಾದ ತಂತ್ರಿ ಮುಖೇನ ಕನಗಾದುಂಟು ತಂತ್ರಿಗಳನ್ನ ಮಾರ್ಗದರ್ಶನ ಆದೇಶ ಪ್ರಕಾರ ಕರ್ತೃನ ಮಾರ್ಗದರ್ಶನ ಪ್ರಕಾರ ಇಡೀ ವಿಟ್ಲ ಸೀಮೆದ ಮಹಾಜನತೆ ಪ್ರಕಾರ ಈ ಜೀರ್ಣೋದ್ಧಾರ ಮಂದಿರ ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲಶೋತ್ಸವ ಸಮಿತಿದ ಸರ್ವ ಸದಸ್ಯರನ್ನ ಮಹಾಜನರ ಒಂದು ರೂಪದ ಭಕ್ತಿದ ಪರಾಕಾಷ್ಠದ ಇನಿತದಿ ಹೊರಟು ಆ ನೇಮೋತ್ಸವಗಳು ತಯಾರಾದಂತು. ಆ ನೇಮೋತ್ಸವ ಪ್ರಾರಂಭ ಆಗಿ ಆ ಮುದಿಯೇರಿನ ಗಂಟು ಪ್ರಕಾರ ಮುದಿಯೇ ಇರ್ತದೆ. ಇಂತೆ ಆ ದೈವಸ್ಥಾನ ನೂತನವಾದ ಹೊಸತ್ತು ಮಾತನ ದೈವಸ್ಥಾನ ಏನಿದೆ ಆ ದೇವಸ್ಥಾನವು ಆ ಮುಂಡಲ್ತಾಯ ಆ ದೈವ ಭಾವಿತುಳ್ಳ ఆయన ಒಪ್ಪಿಸ ಉಳ್ಳ ಆ ಧಾರಣೆ ಮಾಡ್ಕೊಂಡಂಚಿನ ಈ ಒಂದು ಅಮೃತಗಳಿಗೆ ಒದಗಿರುತ್ತದೆ. ಆ ದೈವಸ್ಥಾನವು ಆ ಮುಂಡಲ್ತಾಯ ಸಂಪೂರ್ಣ ಸ್ವೀಕಾರ ಮಾಡ್ತದೆ. ಆ ದೈವ ಸಾನ್ನಿಧ್ಯವು ಈ ದೈವಸ್ಥಾನದ ಒಂದು ಸಾನ್ನಿಧ್ಯವಾದ ಮಾತೆರೆಗಳು ಭಕ್ತಿದ ಕೇಂದ್ರವಾದ ತುಂಬರು ಅಂಚನೆ ಈ ದೈವಸ್ಥಾನದ ಏನು ಮಾತ ಭಕ್ತಿದ ಸೇವೆಯನ್ನು ಸಲ್ಲಿಸಿದರು ಭಕ್ತಿದ ಕಾಣಿಕೆಯನ್ನು ಸಮರ್ಪಣೆ ಮಾಡುತ್ತಾರೆ. ಅಂಚನೆ ಈ ಕಾರ್ಯಗಳು ಏನು ಸ್ವಯಂ ಸ್ಫೂರ್ತಿಗಳು ಅದನ್ನ ಸೇವೆ ಮಾಡ್ತಿದ್ದಾರೆ. ಅದಕ್ಕೆ ಮಾತೆರೆಗಳ ಈ ದೈವಸ್ಥಾನದ ಅದು ದೈವ ಸಾನ್ನಿಧ್ಯದ ಮಾತವಕ್ಕೆ ಸಚ್ಚು ಅಂಚನೆ ಈ ದೈವಸ್ಥಾನವು ಸಂತೋಷ ಮಾಡ್ತಿದೆ. ಆ ದೈವಾದ ಭಾವಿತನದು
ಮತ್ತೆ ಕಾಲ ನಿಂಜ ಏಟವರಿಗೆ ಹತ್ತರು ಸರ್ಕಾರಿ ಹತ್ತಿದಾರ ಹತ್ತಿದಾರ ಬ್ರಹ್ಮಸಭೆ ದೀರ್ಘಾಶೇರಿ ಅಳಿಸಿಟ್ಟಪ್ಪ ಅಳಿಸಿಟ್ಟ ಸಿಮೆಂಟ್ ಕೈಸೆ ಬಿಡ್ತಾರೆ ಅಳಿಸಿಟ್ಟಪ್ಪ ಅಳಿಸಿಟ್ಟ ರಾಮಚಟ್ಟಿ 2000 ಪ್ರಪಂಚ ರಾಮಚಟ್ಟಿ ಅಮೂರ್ತ ಕಂಡಿದ್ದೀನ ಕಟ್ಟಣ ಕೈಲಿ ಸ್ವಾಮಿವಾರಿ ಮುಂದಾಳ್ದಾರ ಯಾಕೆ ಕಾರುಡಾರಾಧನೆ ಹೊತ್ತು ಭಕ್ತನ ಮುಂದಾಡ್ತಾರೆ ಮರಡು ದೇವಸ್ಥಾನದ ಮರಡು ಮತ್ತು ಕೆತ್ತ ದಾನ ಏಕಿನ ಗೋಚಾರ ಬತ್ತಿದ್ದಾನೆ ಈ ಮಣ್ಣು ಬತ್ತು ಒಬ್ಬರ ಕಾಲ ಬತ್ತಿತ್ತು ಅಂತ ಕೆತ್ತ ಈ ಕಾಲ ದಾನ ನೀರಿಗೆ ನಮಸ್ತೆ ಈಗ ಕೆತ್ತ ಹುಟ್ಟಿದವರ ಕಪ್ಚಿಟ್ಟಿ ಸಂಸಾರ ಕೆತ್ತ ಕಪ್ಸಿ ಉಪಚಾರ ಸಂಸಾರ ಉಪಚಾರ స్వామి వారి ఉంటారు ఈ కారుడు రాష్ట్ర బంగాళ చింతాన మర్పాది అది ఇచ్చేది చింతేవుడు దోచి ప్రకార వీరికి ఆవిడించిన మాడరమ్మని కట్టదు మొత్తం దక్కేత్త వీరికి ఆవిడ దిక్కున మాడరమ్మని కట్టదు మొత్తం నీ మన్నకి మన మర్పా ఉంది బ్రహ్మగారు ఉత్సవం పట్ల పడికి మర్పాది కొరియాలి ಪ್ರತಿಷ್ಠೆ ಮಾಡ್ಬಾರ್ದು ಈ ಕಾಲದ ಎಂದು ಜರುಕೊಂಡು చూడరు ఈయన సిరిముట్ట పొట్టుకుంటుంది ఈయన సిరిముట్ట పొట్టుకుంటుంది ఇక్కడ గ్రామచరణ వద్దಲ್ಲ ಯಾರ ಮಾಡ್ಕೋಬಾರ ఇక్కడ పోయిన వద్దం ಜಾತಿ ಭಕ್ತಿ ಇಟ್ಕೊಳ್ಳಿ ಸಿಂಹದ ಬೇರೆ ಉಳ್ಳ ಆದಿ ಬಿಚ್ಚರಿಗೆ ಇಟ್ಕೊಂಡು ಮಾಡ್ಕೊಳ್ಳಿ ಹದಿನಾಲ್ಕು ಗ್ರಾಮದಲ್ಲಿ ಬೋಲ್ ಆದಿ ಇಟ್ಕೊಂಡು ಮಾಡ್ಕೊಳ್ಳಿ ಈ ಜಾಗಡಿ ತಂಗಿ ಸಮಾಧಿಗೆ ಬಿದ್ದುವಲ್ಲ ಭೂಮಿನೇ ತುಂಬ ಮಾತ್ರ ನಾಗದೇವಿ ಅಂತ ಮುದ್ದುವಲ್ಲ ಅಂತ ಕೇಳ್ತಾ ಭೂಮಿನೇ ತುಂಬ ಮಾತ್ರ ನಾಗದೇವಿ ಅಂತ ಮುದ್ದುವಲ್ಲ ಧರ್ಮದೇವ ಅಂತ ಕೇಳ್ತಾ ಅಂತ ಧರ್ಮದೇವ ಇರಿ ಪೂರ ಹಿರಿಯ ಆರಾಧನೆ ಇಲ್ಲ ಇರಿ మరి ఈ స్వామి ಸಂಸಾರ ದಕ್ಷಿಣ ಗ್ರಾಮ ಸಮಸ್ಯೆ ಇರಲಿಲ್ಲ ಜೀರ್ಣೋದ್ಧಾರ ಮಾಡ್ಕೊಂಡು ಬರ್ತೀರಿ ಆ ಜೀರ್ಣೋದ್ಧಾರ ಪೂರ್ಣವಾದ ಷೋಡ ಸ್ವರೂಪಿನ ದಿನ ಗರ್ಭಗುಟ್ಟು ಇಲ್ಲ ಕೇಳ್ತಾ ಷೋಡ ಸ್ವರೂಪಿನ ಅದು ವಿಷಯಗಳಿಗೆ ದತ್ತು ಕಲಿಯೋದು ಭಕ್ತರ ಬಿಟ್ಟ ದತ್ತಿ ಕೈ ಬಿಟ್ಟರಿಗೆ ಓಡಿ ಭಕ್ತರ ಬಿಟ್ಟ ಶಿವಾಸನ ಓಡಿ 2000 ಸೀಮೆಗೆ ಓಡಿ 2 ಓಡಿ 2 ಸಂಸಾರ ದಕ್ಕರಿಗೆ ಓಡಿ ಜಾಗಿದ ಬಡವರಿಗೆ ಓಡಿ ಜಾಗದ ಉದ್ದೇಶರಿಗೆ ಓಡಿ ಇದು ಕಾಲಾದಿ ಪಾಡಿ ಮೂಡ ಪಂಚಲಿಂಗೇಶ್ವರ ದೇವರ ಮುಂದಾಳ್ದಾರ ಒಂಬಳೆ ಕಷ್ಟಕಬ್ರವ್ರ ಈ ಕಾಲವಂತರ ಮೇಲೆ ಕಾಲ ಬಿಟ್ಟು ಯಾರ ಮನೆ ತಗೊಂಡೆ ಗೊಪ್ಪದಿನ ಹಿಂಗಾರು ಬಂಗಾರು ಸ್ವಾಮಿಲ್ಲ ಅಲ್ಲಿ ಬಿಟ್ಟಿಗೆ ಅಕ್ಷಕ್ಕೆ ಸಿಂಹ ತಂತಿದ್ದಾರೆ ಉತ್ಸವ ಮಂತ್ರ ತಂತಿದ್ದಾರೆ ಗಂಟು ತಪ್ಪ ಮಂತ್ರ ಕೇಳ್ತಾ ಗಂಟು ಬಿಟ್ಟು ಕೊಂಡ ಭಾರತ ಪಾಠ ಪ್ರಭು 40 ಜಾತ್ರೆ ಸಂತಾನ ಮತ್ತು ಹಿಂಗಾರು ಚರ್ಕೊಂಡು ಬಂಗಾರು ಚರ್ಮ ಮುಂದಾಲ್ದಾರ ಇನ್ನೊಮ್ಮೆ ಬ್ರಹ್ಮಸಭೆ
ಸ್ವಾಮಿ ಕೋರಿಕೊಂಡಾಡ್ತಾರೆ ಮಾಮಲ್ಲ ನಮ್ಮ ಮಿತ್ರ ಪ್ರೀತಿ ಸಂಸಾರಗಳು ಅಂತ ಕೇಳ್ತಾ ಮಾಮಲ್ಲ ನಮ್ಮ ಮಿತ್ರ ಪ್ರೀತಿ ಚಿಟ್ಟೆ ಮಾನವತೆ ಚಂದ ಮಾಮಲ್ಲ ರೂಪಿನ ಸತ್ಯ ನಮ್ಮ ಸ್ವಾಮಿ ಮಣ್ಣಿಟ್ಟು ತರ್ಕತ್ತ ಉಳ್ಳಾಲಿ ಪಂಚಲಿಂಗೇಶ್ವರ ಮಣಿಪಾಲ ಸೈವಂಚಲಿಂಗೇಶ್ವರ ಅಂಡಲ ಅನಿತ್ಯ ಬಾಧ್ಯರು ಮಾಡ್ತಾರೆ ಕಟ್ಟತ್ತ ಹೂ ಮಾತಾಡಿ ಕೇಂಡ ತಮ್ಮಿಂದ ಕೋರಿ ಕುಟ್ಟಾರ್ದ ಮಿಚ್ಚು ಕಾಲಾದ್ಯ ಸ್ವಾಮಿಗಳಿಗೆ ಏರ್ಕೊಂಡಿದ್ದು ಕಟ್ಟಿತ್ತು ನಮ್ಮ ತಿರುಗುಟ್ಟಿ ಹೋದ್ರೆ ನಮ್ಮ ಕಂಬಳ ನಮ್ಮ ಭಾರ ಮಾಡುವುದು ಯಾಕೆ ಪಂಡಿತರು ನಿಮಗೆ ಪೂಜ ಅಜ್ಜ ನಮಗೆ ಗೊತ್ತಿದ್ದಿ ಅವು ನಮ್ಮನ್ನ ಕಟ್ಟಿದ್ದಿ ವಿಚಾರ ಮಾಡೋಣಂತ ಇವಾಗ ಸಾಲ ಮುಂಡಿಗೆ ಕಟ್ಟ್ಯ ಇನ್ನು ಕಮಿಟಿದಲ್ಲಿ ಬಂದ ಬತ್ತ ಬೆಗರ್ ಬಿಡ್ತ ದೈವದ ಆಲಾಪನ ಒಳಗೆ ಅಂತ ಅಂತ ನಮ್ಮ ಕಟ್ಟಿ ಇಟ್ಟಿದ್ದಾರೆ ಆದರೆ ಈ ಕಾರಣ ಹಿರಿಯಾಕನ ಕಾರಣ ಆವೊಂದು ಪಂಚಲಿಂಗೇಶ್ವರ ದೇವರ ಮಲ್ಪದ್ರ ದೇವರನ್ನ ನ್ಯಾಯ ತೀರ್ಮಾನ ಮಾಡಿಕೊಂಡಿದ್ದ ಈ ಮಣ್ಣು ಕಸಿವರು ಆಪುಡ ಇದ್ದೆ ಮಮ್ಮಿಗೆ ಭಯ ಇತ್ತು ಮತ್ತೆ ಕಳ್ತಾರೆ ಸಂದರ್ಭ ಅವಾಗ ಹೊತ್ತುಡಿಗೆಲ್ಲ ಮಾಡ್ಕೋದೆ ನಿರಂತರ ವಿಚಾರ ಮಾಡಿ ಮಾಡ್ಕೊಂಡು ನಾನೇ ಸಂಚರಣ ಮತ್ತೆ ಅಯ್ಯೋ ನಮ್ಮದೇ ಮೂರ್ತಿ ಕಟ್ಟಿ ಗೋಡಂಬಿಟ್ಟನ್ನು ತೆಗೆದಾಟ ಸಂಸಾರ ಸೀಮೆಗೆ ಸಂಬಂಧಪಟ್ಟಲ್ಲ ಹಣ ಮುಖ್ಯವಾದ ತೆಕ್ಕಿದಾಡದ ಕರ್ತನ ಕೈ ಮತ್ತು ಧರ್ಮದೈವ ಯಾನಿ ಅಕಡೆ ಮನೆ ದೇವರು ಸಂಬಳ ಲೆಕ್ಕದ ದೈವ ಅಪ್ಪೆ ಲೆಕ್ಕದ ಎದಗೂರಲ್ಲಿ ಸಾಕೊಂಡು ಬರ್ತಾನೆ ದೈವ ಯಾನ ತೆಕ್ಕಿದಾಡದ ಸಂಸಾರದಲ್ಲಿ ನಾನೇ ನನ್ನ ಸಂಸಾರದಲ್ಲಿ ಮಾತ್ರ ನನಗೆ ಗೋಚಾರ ಉಂಟು ನನ್ನ ಮಾತಿನ ಅಗೋಚಾರವಾದ ವಿಚಾರದಲ್ಲಿ ಕಮಂತ ನನ್ನ ದಕ್ಕಡೆ ನಿಕ್ಕಿಲು ದಕ್ಕಡೆ ಎನ್ನ ಬರುತ್ತೆ ಜಕ್ಕಲ್ಲಿ ಮಾಡಿದ್ರೆ ನಿಕ್ಕಡಿ ಮುಟ್ಟ ಮಾನವನು ಬರ್ತಿದೆ ನನ್ನ ಬರುತ್ತೆ ಜಕ್ಕಲ್ಲಿ ಮಾಡಿದ್ರೆ ಮಾನವನು ಬರ್ತಾರೆ ಅಕ್ಕ ಬಾಲಿರುವಾಗ ಮಾನವನ ಅವರೇ ರೀತಿ ನಿಕ್ಕಿ ನನ್ನ ಜಕ್ಕಲ್ಲಿ ಮಾಡಿದ್ರೆ ಮಾನವ ಕಾಲ ಕಾಲದ ರೊಟ್ಟಿ ಕಾಲದ ಸೇವೆ ಮಾಡಿ ಕಾಲ ಕಾಲದ ಕಾಲದ ಸೇವನಿಕೆ ಆಪುಣಂಚಿನ ಎಲ್ಲಿ ಹಾಕಬೇಕಾದ ಸತ್ಯಕಟ್ಟು ಸುಧಾರಿತ ಮಟ್ಟದಲ್ಲಿ ಆಪುಣಂಚಿನ ಗಿಳಿಗೆ ಬರ್ತಾ ಹೇಳ್ತಾ ಆಯ್ತಾ ಮಾತ ಕೊಡ್ತಾ ತಮಿಳು ಪುಟ್ಟು ಬಂದು ದನಿಪವರ್ಚಿ ದನಿಪವನೇ ಯಾವು ಇದಕ್ಕೆ ಬಂಗಗೋರ್ನ ಯಾರು ಇರಿ ನನ್ನ ಬಂಗಗೋರ್ಚಿ ಈಗ ಜಕ್ಕಿಲ್ಲ ಬಾಲ್ಯ ಬಡ್ದು ಸಾಕೋದು ಮೇಲೆ ತರ್ಕಂತ ಆ ಜಕ್ಕಿಲ್ಲ ಬಾಲ್ಯ ಬಡ್ದು ಸಾಕೋದು ಬಲೆ ಸಲಕೊಂದು ಬಲೆ ಕಟ್ಕೊಂಡು ಖರ್ಚಾದ ಕೊಡಲ್ಲ ಈಗ ಅಯ್ಯೋ ಅಪ್ಪೊಟ್ಟಿಗೆ ಬಾಲವಾರ ರೀತಿ ಬರ್ಕೊಡ ಮುಗಿದೊಟ್ಟಿಗೆ 100 ವಾರ ರೀತಿ ಬರ್ಕೊಡ ಬಂಗಾರ ರೀತಿ ಬರ್ಕೊಡ ಅವೇ ರೀತಿ ಮಕ್ಕಳೇ ಉಂಟಾಗ್ತಾರೆ ಅವೇ ರೀತಿ ಬರ್ಪಂದಿನ ಚೌಕಡಿ ವಿದ್ಯೆ ಕಟ್ಟೋದು ಸಿಕ್ಕಿದಾರ್ಥ ಸಂಸಾರದ ಗಟ್ಟಿ ಗರ್ಭದೈವ ಉಂಟಾಗ್ತಾರೆ ಮೈತಕ್ಕೆ ಉದಾರ ಘಟ್ಟದ ವಿದ್ಯಾರ್ನಕನ ಮಾಡ್ತಿದ್ದೆ ಬದಲಾವಣೆ ಹತ್ತು ಅಂಶ ಆಗಿದೆ ಆಲ ಕುಯ್ಯರ ಹೊರಂದೆ ವೈದ್ಯರ್ನಕನ ಮಾಡ್ತಿದ್ದೆ ತೊನ್ನಗ ಇನ್ನೂ ಪಂಚಲಿಂಗೇಶ್ವರ ದೇವಿಯಲ್ಲ ಪ್ರಾರ್ಥನೆ ಉಂಟು ನಿಖಲವೇ ಮಾಡ್ತೀವಿ ನಿಖಲವೇ ಮಾಡ್ತೀವಿ ಗುಣ ಮಾಡ್ತೀವಿ
ఆయన ಅತಿ ಬೇಗ ನಮ್ಮ ಜಾತ್ರೆಗೆ ಜನವಿದ್ಯಂದು ನಮ್ಮ ಎತ್ತಲು ಹೋಯ್ತು ಉಂಟಾಗ್ತಾರೆ ಅದು ಪ್ರಾರ್ಥನೆ